ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ವತಿಯಿಂದ 2ನೇ ಬಂಪರ್ ಬಹುಮಾನದ ಆಯ್ಕೆ ಕಾರ್ಯಕ್ರಮ ಉಡುಪಿಯಲ್ಲಿ ನಡೆಯಿತು. ಇದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಕ್ಕಿ ಮೊಬೈಲ್ಸ್ ಮಾಲಕ ವಿವೇಕ್ ಜಿ ಸುವರ್ಣ, ವಿದೇಶಿ ಆನ್ಲೈನ್ ಕಂಪನಿಗಳು ಬಿಗ್ ಮಿಲೇನಿಯನ್ ಡೇಸ್ ಅನ್ನುವಂತಹ ಆಫರ್ಗಳನ್ನು ನೀಡಿ ಜನರ ದಾರಿ ತಪ್ಪಿಸುತ್ತಿವೆ. ಆನ್ಲೈನ್ ದರಕ್ಕಿಂತಲೂ ಕಡಿಮೆ ದರದಲ್ಲಿ ಮೊಬೈಲ್ ನಮ್ಮ ಅಂಗಡಿಗಳಲ್ಲೂ ಲಭ್ಯವಿದೆ. ಜನರಿಗೆ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶೈಲೇಂದ್ರ ಸರಡಾಯ, ಸುಹಾಸ್ ಕಿಣಿ, ಗುರುದತ್ ಕಮ್ಮ, ಸಂದೇಶ್ ಬೆಳಾಲ್ ಮೊದಲಾದವರು ಉಪಸ್ಥಿತರಿದ್ದರು. ಬಂಪರ್ ಬಹುಮಾನದ ಆಯ್ಕೆ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ದಿವಾಕರ್ ಸನೀಲ್, ವಿಶು ಶೆಟ್ಟಿ ಅಂಬಲ್ಪಾಡಿ, ಶ್ರೀಕಾಂತ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಾಯಶಃ ನಿಮ್ಮ ಸಂಘಟನೆಯಲ್ಲಿ ಇನ್ನೂ ಹೆಚ್ಚಿನ ಮೆಂಬರ್ ಇರ್ಬೋದು. ಅವರಿಗೆ ಸಮಸ್ಯೆ ಬಂದಾಗ ಮಾತ್ರ ಬರ್ತಾರೆ, ಅದು ಆಗಬಾರದು. ಒಬ್ಬರಿಗೆ ಸಮಸ್ಯೆ ಆದರೆ ನಾವೆಲ್ಲ ಒಟ್ಟಾಗಬೇಕು, ಸಂಘಟನೆ ಬರಬೇಕು. ಇವತ್ತು ಟ್ರೇಡ್ ಲೈಸೆನ್ಸ್ ವಿಷಯ ಕೂಡ ನಾವು ಕಳೆದ ಕೆಲವು ವರ್ಷಗಳಿಂದ ಮಾತಾಡ್ತೇವೆ. ಬಂದ ಸರ್ಕಾರ ಯಾವುದೇ ಇರಲಿ, ನಮ್ಮ ಸಮಸ್ಯೆಯನ್ನು ನಮ್ಮ ಹಕ್ಕನ್ನು ನಾವು ಕೇಳಬೇಕು. ಆ ಸಮಸ್ಯೆಗೆ ಈಗಾಗಲೇ ಪೌರಾಡಳಿತದಿಂದ ಸಕಾರಾತ್ಮಕವಾದ ನಿಲುವು ಬಂದಿದೆ. ಒಂದು ವರ್ಷಕ್ಕಿದ್ದಂತ ಟ್ರೇಡ್ ಲೈಸೆನ್ಸ್ 5 ವರ್ಷಕ್ಕೆ ಮಾಡಿದ್ದಾರೆ. ಅದರ ಮಾಹಿತಿ ಇನ್ನು ಕೆಲವೇ ದಿವಸ ನಾವು ಕೇಳ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ಈಗ ಅದನ್ನು ಕೂಡ 5 ಕೊಟ್ಟನ್ನು ಕೇಳ್ತಾರೆ. ಸರ್ಕಾರದ ಕಾನೂನು ಇದೆ. ನಮಗೆ 1961 ಒಂದು ಪೌರಾಡಳಿತ ಕಾನೂನು ಪ್ರಕಾರ 500 ರೂಪಾಯಿಗಿಂತ ಜಾಸ್ತಿ ತೆರಬಡಿಕೆ ಇಲ್ಲ. ಇವತ್ತು ಅವರ ಹೊಸ ಕಾನೂನು ಅವರು ಚೇಂಜ್ ಮಾಡಿ 500ರಿಂದ 75,000ವರೆಗೆ